ಈ ವಿವಾದದ ಬಗ್ಗೆ ನನಗೆ ನಿಜವಾಗಲೂ ಇತ್ತೀಚೆಗೆ ನಡೀತಾ ಇರುವಂಥ ಈ ಆಗುಹೋಗುಗಳನ್ನು ಗಮನಿಸಿದಾಗ ಬಹಳ ಭಯಂಕರವಾಗಿ ನಾವು ಯಾವ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ ಅಂತ ಹೇಳಲಿಕ್ಕಾಗ್ತಾ ಇದೆ. ಯಾಕೆಂತ ಹೇಳಿದರೆ ನಿಜವಾಗ್ಲೂ ಒಂದು ರೀತಿಯ ಸಂಕಟ ಕೂಡ ಆಗ್ತಾ ಇದೆ ಈ ವಿವಾದಗಳನ್ನು, ಇವತ್ತಿನ ಈ ಪರಿಸ್ಥಿತಿಯನ್ನು, ಮಕ್ಕಳ ಪರಿಸ್ಥಿತಿಯನ್ನು ನೋಡಿದಾಗ. ಇದು ಟೋಟಲಿಯಾಗಿ ನಾನು ನನ್ನ ವೈಯಕ್ತಿಕವಾಗಿ ಹೇಳಬೇಕಿದ್ರೆ ಇದು ರಾಜಕೀಯದ ದೊಂಬರಾಟ. ಈ ರಾಜಕೀಯದ ದೊಂಬರಾಟದಲ್ಲಿ ನಮ್ಮಂಥ ಮಧ್ಯಮ ವರ್ಗದ ಮಕ್ಕಳು ಬಲಿಪಶುಗಳಾಗ್ತಾ ಇದ್ದಾರೆ. ಇವತ್ತು ಈ ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ ಇರುವ ಯಾರು ಕೂಡ ಯಾವ ರಾಜಕೀಯದವನ MLA ಮಕ್ಕಳಾಗಲಿ, MLC ಮಕ್ಕಳಾಗಲಿ ಅಥವಾ ಒಬ್ಬ ಮಿನಿಸ್ಟ್ರನ ಮಕ್ಕಳಾಗಲಿ ಇಲ್ಲ. ಇಲ್ಲಿರೋದು ಬಡ ಮಧ್ಯಮ ವರ್ಗದ ಮಕ್ಕಳು ಮಾತ್ರ ಇಲ್ಲಿ ಇರೋದು. ದಯವಿಟ್ಟು ಪ್ರತಿಯೊಬ್ಬ ಮಗುವಿನ ಪೋಷಕರು ಯೋಚನೆ ಮಾಡಿ, ಸಂಘಟನೆಯವರು, ರಾಜಕೀಯದವರು ಇದರಲ್ಲಿ ಅವರ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಭವಿಷ್ಯ ಹಾಳಾಗ್ತಾ ಇರೋದು ನಮ್ಮ ಮಕ್ಕಳದು, ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಒಂದು ಕಾಲೇಜಿಗೆ ಒಂದು ಮಗು 2 ವರ್ಷ ಅಥವಾ 3 ವರ್ಷ ಮಾತ್ರ ಹೋಗ್ತಾಳೆ, ಪರ್ಮನೆಂಟಾಗಿ ಇರಲಿಕ್ಕೆ ಹೋಗ್ತಾ ಇಲ್ಲ. ಯಾವ ಕಾಲೇಜಿಗೂ ಶಾಲೆಗೂ ಎಲ್ಲಿಯೂ ಹಿಸ್ಟ್ರಿಯಲ್ಲಿ ಇಲ್ಲ ಪರ್ಮನೆಂಟಾಗಿ ಇರಲಿಕ್ಕೆ. ಅವಳು ಹೋದ ನಂತರ ಇನ್ನೊಬ್ಬಳು ಬರ್ತಾಳೆ ಅಲ್ಲಿಗೆ. ನಾಳೆ ಅದೇ ಕಾಲೇಜಿಗೆ ಅವಳ ಮಗಳು ಬರ್ಬೋದು ಅಥವಾ ಅವನ ಮಕ್ಕಳು ಬರ್ಬೋದು. ಅದರಿಂದಾಗಿ ಯೋಚನೆ ಮಾಡಿ ಪೋಷಕರೇ, ಮಕ್ಕಳನ್ನು ಬಲಿಪಶುಗಳನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹೋರಾಟ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಬೇಕಾದಷ್ಟು ನಮಗೆ ಈ ಕಾರಣ ಇದೆ, ಬೇಕಾದಷ್ಟು ನಮಗೆ ಅವಶ್ಯಕತೆಗಳಿದೆ. ಅದಕ್ಕೆ ಹೋರಾಟ ಮಾಡೋಣ. ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ಡಿಪಾರ್ಟ್ಮೆಂಟಿಗೆ ಹೋಗಿ, ಕರ್ನಾಟಕದವರಿಗೆ ಸರ್ಕಾರಿ ಉದ್ಯೋಗಗಳಿಲ್ಲ. ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಹೋಗಿ ಎಲ್ಲಿಯೋ ಹಿಂದಿಯವ ಇದ್ದಾನೆ. ಇವತ್ತು ಇಲ್ಲಿ ನಮ್ಮಲ್ಲಿಯೇ ಇರುವಂಥ ಬ್ಯಾಂಕ್ಗಳಿಗೆ ಹೋಗಿ ಪಂಜಾಬ್ನವನು ಬಂದು ಇಲ್ಲಿ ಬ್ಯಾಂಕ್ನಲ್ಲಿ ಕೂತ್ಕೊಂಡಿದ್ದಾನೆ. ಯಾಕೆ? ನಮಗೆ ಅಂಥ ಯೋಗ್ಯತೆ ಇಲ್ವಾ? ಅಂಥದಕ್ಕೆ ಹೋರಾಟ ಮಾಡಲಿಕ್ಕೆ ಬೇಕಾದರೆ ನಾವು ಎಲ್ಲರೂ ಸೇರಿಕೊಳ್ಳೋಣ. ಇಲ್ಲಿ ಜಾತಿ ಧರ್ಮದ ಬಣ್ಣ ಕಟ್ಕೊಂಡು ಮಕ್ಕಳನ್ನು ಕೂರಿಸ್ಕೊಂಡು, ಮಕ್ಕಳಿಗೆ ಗೊತ್ತಿಲ್ಲ, ಬಿಸಿ ರಕ್ತದ ಮಕ್ಕಳು. ನೀವು ಯೋಚನೆ ಮಾಡಿ, ಆ ಮಕ್ಕಳನ್ನು ಕೂರಿಸ್ಕೊಂಡು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ಏನು ಪರ್ಮನೆಂಟಾಗಿ ಇರ್ಲಿಕ್ಕೆ ಹೇಳಿದ್ರಾ? ಹೊರಗಡೆ ಬಂದ ಮೇಲೆ ನೀನು ಯಾವ ವೇಷಭೂಷಣಗಳನ್ನು ಬೇಕಾದರೆ ಹಾಕ್ಕೋ. ಅದರಲ್ಲೂ ಹೆಣ್ಣು ಮಕ್ಕಳ ವೇಷಭೂಷಣಗಳ ಬಗ್ಗೆ ಮಾತಾಡಿಕೊಂಡು ಇವತ್ತಿದ್ದೀರಲ್ಲ, ಯಾಕೆ? ಎಲ್ಲಿ ಹೋದ್ರಿ ಎಲ್ಲರೂ? ಎಲ್ಲಿ ಯಾರಿದ್ದೀರಾ ಮಾತಾಡಲಿಕ್ಕೆ? ಇವತ್ತು ಮಕ್ಕಳನ್ನು ಕೂಡ ಮೀಡಿಯಾದ ಮುಂದೆ ಬಿಡ್ತಾ ಇದ್ದೀರಲ್ಲ ನೀವು ಮಾತಾಡಲಿಕ್ಕೆ. ನೀವು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆಂದರೆ ನಿಮ್ಮ ಮಕ್ಕಳಿಲ್ಲ ಅಲ್ವಾ ಇಲ್ಲಿ ಇರೋದು ಮಧ್ಯಮ ವರ್ಗದವರ ಮಕ್ಕಳಲ್ವಾ? ನಾಳೆ ಏನು? ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ಕಲಿತು ಮುಂದೆ ಬರ್ತಾ ಇದ್ದಾರೆ. ವಾಪಸ್ ಅವರನ್ನು ಮೂಲೆ ಗುಂಪು ಮಾಡಬೇಕು ಅನ್ನೋಂಥ ಉದ್ದೇಶವ ನಿಮ್ಮದು? ಈ ಉದ್ದೇಶವ ರಾಜಕೀಯದವರದು? ಯಾವ ಪಕ್ಷದವರೇ ಇರ್ಬೋದು, ದಯವಿಟ್ಟು ಯೋಚನೆ ಮಾಡಿ ಪೋಷಕರೇ. ಅವರವರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಆಟ ಆಡಿಸ್ತಾ ಇದ್ದಾರೆ, ನಿಮ್ಮನ್ನು ಪಾತ್ರಧಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಸೂತ್ರಧಾರಿಗಳಲ್ಲಿ ಕೂತ್ಕೊಂಡು, ಯಾರು ಅವರು ಬೇರೆ ಬೇರೆ ಆಗೋದಿಲ್ಲ. ಅವರು ಹೆಗಲ ಯೋಚನೆ ಮಾಡಿ, ಅವರು ಯಾರು ಇಲ್ಲಿಯ ಶಾಲೆಯಲ್ಲಿ ಕಲಿತಾ ಇಲ್ಲ. ಯಾವ ಒಬ್ಬ ರಾಜಕೀಯ ನಾಯಕನ ಮಕ್ಕಳು ನಮ್ಮ ಹಾಗೆ ಇಲ್ಲಿ ಕಾಲೇಜಲ್ಲಿ ಕಲಿತಾ ಇಲ್ಲ. ಅವರು ವಿದೇಶದಲ್ಲಿ ಕಲಿತಾ ಇದ್ದಾರೆ, ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಸರ್ಕಾರಿ ಉದ್ಯೋಗ ಸಿಗಲಿಕ್ಕೆ ನಮಗೆ ಯೋಗ್ಯತೆ ಇಲ್ವಾ? ನಮಗೆ ಪಡ್ಕೊಳ್ಳಿಕ್ಕೆ ನಮಗೆ ಆ ಅರ್ಹತೆ ಇಲ್ವಾ? ಆ ಅರ್ಹತೆಯನ್ನು ನಾವು ಪಡ್ಕೊಳ್ಳೋಣ. ಅದಕ್ಕೋಸ್ಕರ ನಾವು ಬೇಕಿದ್ದರೆ ಜಾತಿ ಮತ ಧರ್ಮ ಬಿಟ್ಟು ಹೋರಾಡೋಣ. ದಯವಿಟ್ಟು ವಸ್ತ್ರಕ್ಕೋಸ್ಕರ ನಾವು ಇವತ್ತು ಬೀದಿಯಲ್ಲಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರೋದು ಬೇಡ. ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೇನೆ, ನಿಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಬೇಡಿ.